ಪೊಳಲಿ ಜಾತ್ರೆಯಲ್ಲೂ ಮುಸ್ಲಿಂ ಸಮುದಾಯದವರಿಗೆ ಅಂಗಡಿ ಸ್ಟಾಲ್ಗಳನ್ನು ನಡೆಸಲು ಅವಕಾಶ ಕೊಡಬಾರದಾಗಿ ಹಿಂದೂ ಸಂಘಟನೆಗಳು ಮನವಿ ಮಾಡಿಕೊಂಡಿವೆ. ಈ ಥರ ಏನಾದರೂ ಅವಕಾಶ ಕೊಟ್ಟರೆ ಯಾವುದೇ ತೊಂದರೆ ಅಥವಾ ಅನಾಹುತಗಳಿಗೆ ನೀವೇ ಜವಾಬ್ದಾರರೆಂದು ಸಂಘಟನೆಗಳ ಪ್ರಮುಖರು ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿದ್ದಾರೆ. ಹಿಂದೂ ಕಾರ್ಯಕರ್ತರಿಂದ ಈ ಒಂದು ಮನವಿ ಪೊಳಲಿ ದೇವಸ್ಥಾನದ ಆಡಳಿತ ಕಮಿಟಿಗೆ ಸಲ್ಲಿಕೆಯಾಗಿದೆ. ಇನ್ನು ಉಡುಪಿ ಬ್ರಹ್ಮಾವರ ತಾಲೂಕಿನ ಎಡತಾಡಿ ನಂದಿಕೇಶ್ವರ ದೇವಸ್ಥಾನದಲ್ಲೂ ಕೂಡ ಇತರ ಧರ್ಮೀಯರಿಗೆ ಇಲ್ಲಿ ವ್ಯಾಪಾರ ಮಾಡಲು ಅವಕಾಶ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತದೆ. ಜೊತೆಗೆ ಇಲ್ಲಿ ವ್ಯಾಪಾರ ನಡೆಸ್ತವರೆಲ್ಲ ಕೇಸರಿ ಭಗವಧ್ವಜವನ್ನು ಹಾಕಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಲ್ಲೂರು ಮೂಕಾಂಬಿಕಾ ಮಹೋತ್ಸವದಲ್ಲೂ ಕೂಡ ಇದೇ ಮಾತು ಕೇಳಿ ಬಂದಿತ್ತು. ಬೇರೆಯವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಕೊಡಬಾರ್ದು ಅನ್ನುವ ರೀತಿಯಲ್ಲಿ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಧಾರ್ಮಿಕ ಅತಿಥಿ ಇಲಾಖೆಯಡಿ ಬರುವಂತಹ ಎ ಗ್ರೇಡ್ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿತ್ತು. ಇನ್ನು ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಮನವಿಗೆ ಸ್ಪಂದಿಸುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಪಂಚಾಯತ್ ಅಧ್ಯಕ್ಷ ಶಿವರಾಮ್. ವ್ಯಾಪಾರಿಗಳ ಮನವೊಲಿಸಿದೆ ಪಂಚಾಯತ್. ಒಟ್ಟಾರೆಯಾಗಿ ಹಿಜಾಮ್ನಿಂದ ಆರಂಭಗೊಂಡಂತಹ ಈ ಒಂದು ವಿವಾದ ಜಾತ್ರೆಯ ವ್ಯಾಪಾರ ತನಕ ತಲುಪಿದೆ. ಒಂದಷ್ಟು ಧರ್ಮಗಳ ನಡುವೆ ಒಂದಷ್ಟು ಸಂಘರ್ಷ ಏರ್ಪಡುವುದಕ್ಕೆ ಕಾರಣ ಆಗಿದೆ. ಇದೀಗ ಕೇವಲ ಕಾಪು ಮಾರಿಗುಡಿಯಲ್ಲಿ ಆರಂಭಗೊಂಡಂತಹ ಈ ಒಂದು ನಿಷೇಧ ಏನಿದೆ ಅದು ಕರಾವಳಿಯ ಬಹುತೇಕ ದೇವಸ್ಥಾನಗಳಿಗೂ ವ್ಯಾಪಿಸಿದೆ.